ವೀಕ್ಷಕರೇ, ಇವತ್ತು ನಾವು ಮಂಗಳೂರಿನ ಕೊಡಿಯಾಲ್ ಬೈಲ್ ಯನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ರೋಗಿಗಳಿಗೆ ನೀಡುವಂತಹ ಚಿಕಿತ್ಸೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಎಮರ್ಜೆನ್ಸಿ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಮನ್ಷಿದಾ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಟ್ರಯಾಜಿಲ್ ಅಂದರೆ ಏನು? ಟ್ರಯಾಜ್ ಅಂದರೆ ಪೇಷಂಟ್ಸ್ ಹಾಸ್ಪಿಟಲ್ ಬರುವಾಗ ಒಂದು ಡಾಕ್ಟರ್ ಮತ್ತು ಒಂದು ನರ್ಸ್ ಹೊರಗಡೆ ಹೋಗಿ ಪೇಷಂಟ್ಸಿಗೆ ಕ್ಯಾಟಗರೈಸ್ ಮಾಡ್ತೇವೆ. ಕ್ರಿಟಿಕಲ್ ಪೇಷಂಟ್ಸನ್ನು ರೆಡ್ ಝೋನಿಗೆ ಶಿಫ್ಟ್ ಮಾಡ್ತೇವೆ, ಲೆಸ್ ಕ್ರಿಟಿಕಲ್ ಪೇಷಂಟ್ಸ್ ಯೆಲ್ಲೋ ಝೋನಿಗೆ ಶಿಫ್ಟ್ ಮಾಡ್ತೇವೆ, ಆ್ಯಂಡ್ ಸ್ಟೇಬಲ್ ಪೇಷಂಟ್ಸ್ ಗ್ರೀನ್ ಝೋನಿಗೆ ಶಿಫ್ಟ್ ಮಾಡ್ತೇವೆ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಎಮರ್ಜೆನ್ಸಿ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ತನ್ವೀರ್. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಡಾಕ್ಟರ್, ಈ ಎಮರ್ಜೆನ್ಸಿ ಮೆಡಿಸಿನ್ ಅಂದರೆ? ಎಮರ್ಜೆನ್ಸಿ ಮೆಡಿಸಿನ್ ನಮ್ಮ ಭಾರತದಲ್ಲಿ ತುಂಬ ಹೊಸತಾದ ಒಂದು ಸ್ಪೆಷಾಲಿಟಿ. ಈ ಸ್ಪೆಷಾಲಿಟಿಯಲ್ಲಿ ಏನಂದರೆ, ನಾವು ಪೇಷಂಟಿಗೆ ಬೇಕಾದ ಜೀವ ಉಳಿಸಿಕೊಳ್ಳುವ ಟ್ರೀಟ್ಮೆಂಟನ್ನು ನಾವು ಕೊಡುತ್ತೇವೆ. ಈ ಟ್ರೀಟ್ಮೆಂಟ್ ನಮ್ಮ ಆ್ಯಂಬುಲೆನ್ಸ್ ನಿಮ್ಮ ಮನೆಗೆ ರೀಚ್ ಆಗುವುದರಿಂದ ಪೇಷಂಟನ್ನು ಇಲ್ಲಿ ಬಂದು ನಾವು ಸ್ಟೆಬಿಲೈಸ್ ಮಾಡುತ್ತೇವೆ, ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಅದ ನಂತರ ಸ್ಟೆಬಿಲೈಸ್ ಮಾಡಿದ ನಂತರ ಬೇಕಾದ ಕನ್ಸರ್ನ್ ಡಾಕ್ಟರ್ಸ್, ನ್ಯೂರಾಲಜಿಸ್ಟ್ ಇಲ್ಲಿ, ಕಾರ್ಡಿಯಾಲಜಿಸ್ಟ್ ಇಲ್ಲಿ, ಅವರನ್ನು ಕರೆಯಿಸಿ ಅವರನ್ನು ನಾವು ಕೋಆರ್ಡಿನೇಟ್ ಮಾಡಿ ಪೇಷಂಟನ್ನು ಶಿಫ್ಟ್ ಮಾಡ್ತೇವೆ ಎಲ್ಲಿಗೆ ಬೇಕಾದರೆ ಡಿಸ್ಚಾರ್ಜ್ ಸಹ ಮಾಡ್ಬೋದು. ನಮ್ಮ ಟ್ರೈನಿಂಗಲ್ಲಿ ನಮಗೆ ಪೀಡಿಯಾಟ್ರಿಕ್ ಇರಲಿ, ಹಿರಿಯರ ಎಮರ್ಜೆನ್ಸೀಸ್ ಇರಲಿ, ಮೆಡಿಕಲ್ ಎಮರ್ಜೆನ್ಸೀಸ್ ಇರಲಿ, ಸರ್ಜಿಕಲ್ ಎಮರ್ಜೆನ್ಸಿ ಇರಲಿ, ಎಲ್ಲರನ್ನು ನಾವು ಹ್ಯಾಂಡಲ್ ಮಾಡುವ ಹಾಗೆ ಟ್ರೈನಿಂಗನ್ನು ನಾವು ತೆಗೆದಿದ್ದೇವೆ. ಡಾಕ್ಟರ್, ಈ ಎಮರ್ಜೆನ್ಸಿ ಮೆಡಿಸಿನ್ ಸಾಮಾನ್ಯ ಜನರಿಗೆ ಹಾಗೆ ನಮ್ಮ ದೇಶದ ಒಂದು ಹೆಲ್ತ್ ಕೇರ್ ಸಿಸ್ಟಮ್ಗೆ ಯಾವ ಥರ ಹೆಲ್ಪ್ ಆಗ್ತದೆ? ಎಮರ್ಜೆನ್ಸಿ ಅಂದರೆ ಇಟ್ಸ್ ಅ ರೇಸ್ ಅಗೇನ್ಸ್ಟ್ ಟೈಮ್. ಸೊ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಮಗೆ ಇಂಪಾರ್ಟೆಂಟ್. ಸೊ ನಿಮಗೆ ಸ್ಟ್ರೋಕ್ ಇರಲಿ, ಅದರಲ್ಲಿ ನಾವು ಒಂದು ವಿಂಡೋ ಪೀರಿಯಡ್ ಹೇಳ್ತೇವೆ, 4.5 hours. ಅದರ ಒಳಗೆ ಪೇಷಂಟ್ ಬಂದರೆ ನಾವು ಪೇಷಂಟನ್ನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು. ಎವ್ರಿ ಮಿನಿಟ್ ಮಿಲಿಯನ್ಸ್ ಆಫ್ ನ್ಯೂರಾನ್ ಅದರಲ್ಲಿ ಸಾಯ್ತಾರೆ. ಸೊ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದರಿಂದ ಪೇಷಂಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಾವು ಕೊಟ್ಟರೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಇರಲಿ, ಅವರ ಜೀವನವನ್ನು ನಾವು ಉಳಿಸಬಹುದು. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ 24/7 ಇರುತ್ತೇವೆ. ಅದರ ಜೊತೆಗೆ ನಮ್ಮಲ್ಲಿ ಡಿಫಿಬ್ರಿಲೇಟರ್ ಇರಲಿ, ನಮ್ಮ ಹತ್ರ ಕಾರ್ಡಿಯಾಕ್ ಮಾನಿಟರ್ ಇರಲಿ, ನಮ್ಮ ಹತ್ರ ಎಕೋ ಮಿಷಿನ್ ಇರಲಿ, ಎಲ್ಲವೂ ನಮ್ಮ ಹತ್ರ ಇದೆ. ಸೊ ಹೆಚ್ಚು ಸಮಯ ತಗೊಳ್ಳದೆ ನಾವು ಬೇಗ ಟ್ರೀಟ್ಮೆಂಟ್ ಕೊಡುವುದರಿಂದ ಕಾಂಪ್ಲಿಕೇಶನ್ಸನ್ನು ನಾವು ಕಡಿಮೆ ಮಾಡ್ಬೋದು. ಅದು ಕೂಡ ಮತ್ತು ಪೇಷಂಟ್ ಇದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಅದೇ ಇರಲಿ, ನಮ್ಮ ಇಂಡಿಯಾದಲ್ಲಿ ಸಿನ್ಸ್ ನಮ್ಮ ಬರ್ಡನ್ ಆನ್ ಹೆಲ್ತ್ ಕೇರ್ ತುಂಬ ಜಾಸ್ತಿ ಇರುವುದರಿಂದ ಆ ಬರ್ಡನನ್ನು ನಾವು ಕಡಿಮೆ ಮಾಡ್ಬೋದು. ಕನ್ಸರ್ನ್ಡ್ ನ್ಯೂರಾಲಜಿಸ್ಟ್ ಇಲ್ಲಿ, ಕಾರ್ಡಿಯಾಲಜಿಸ್ಟ್ ಇಲ್ಲಿ, ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ. ಅದರಿಂದ ತುಂಬ ಕಾಂಪ್ಲಿಕೇಶನ್ಸ್ಗಳಿದ್ದೇವೆ. ಹಾಗೆಯೇ ನಮ್ಮ ದೇಶದಲ್ಲಿ ತುಂಬ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಿಂದ ತುಂಬ ಜೀವನವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕೆ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ನಾವು ಪೇಷಂಟ್ ಲೈಫನ್ನು ಉಳಿಯಬಹುದು. ಹಾಗೆಯೇ ನಮ್ಮ ಹೆಲ್ತ್ ಕೇರ್ ಮೇಲೆ ಇರುವ ಬರ್ಡನನ್ನು ನಾವು ಕಮ್ಮಿ ಮಾಡಬಹುದು. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಧನುಷ್ ಶೆಟ್ಟಿ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಡಾಕ್ಟರ್, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಏನು? ಸೊ ಬೇಸಿಕ್ ಲೈಫ್ ಸಪೋರ್ಟ್, BLS ಅಂತ ಹೇಳ್ತೀವಿ. ಸೊ ಇದು acutely ill patient, for example unconscious or ರೆಸ್ಪಾಂಡ್ ಮಾಡ್ತಿದ್ದ ಪೇಷಂಟಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ನಾವು ಅಸೆಸ್ ಮಾಡ್ತೀವಿ, ಏನಾಗಿದೆ ಪೇಷಂಟ್, ಯಾಕೆ ಏನೋ ಆಗಿದೆ ಅಂತ. ಅದು ಹಾಗೆ ಅಕಸ್ಮಾತ್ ಅದು ಅನ್ರೆಸ್ಪಾನ್ಸಿವ್ ಇಸ್ ಬಿಕಾಸ್ ಆಫ್ ದ ಹಾರ್ಟ್ ನಿಂತಿರೋ ಕಾರಣ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಅದರಿಂದೆಲ್ಲ ಆಗಿದ್ದಿದ್ರೆ ಆದಷ್ಟು ಬೇಸಿಕ್ ಟ್ರೀಟ್ಮೆಂಟ್ ವಿಚ್ ಇನ್ವಾಲ್ವ್ಸ್ CPR ಅಂತ ಹೇಳ್ತೀವಿ, ಚೆಸ್ಟ್ ಕಂಪ್ರೆಷನ್ಸ್ ಕೊಡೋದು ಮತ್ತು ಏರ್ವೇ ಸೆಕ್ಯೂರ್ ಮಾಡೋದು, ಅದೆಲ್ಲ ಪ್ರೊಸೀಜರ್ಸ್ ಮಾಡಿ ಪೇಷಂಟ್ನ ಆದಷ್ಟು ಬೇಗ ಕಾರ್ಡಿಯಾಕ್ ಅರೆಸ್ಟ್ ಸ್ಟೇಟಿಂದ ನಾವು ರಿಟರ್ನ್ ಆಫ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ಅಲ್ಲಿ ಆ ಸ್ಟೇಟಿಗೆ ಕರ್ಕೊಂಬರ್ಲಿಕ್ಕೆ ನೋಡ್ತೀವಿ. ಆ್ಯಸ್ ಅ ಹಾಸ್ಪಿಟಲ್ ನಮ್ಮದೊಂದು ಎಮರ್ಜೆನ್ಸಿ ಟೀಮಿಂದ ಡಾಕ್ಟರ್ಸ್, ಎಮರ್ಜೆನ್ಸಿ ಫಿಸಿಷಿಯನ್ಸ್, ರೆಸಿಡೆಂಟ್ಸ್, ನರ್ಸಸ್, ಎಮರ್ಜೆನ್ಸಿ ಟೆಕ್ನಿಷಿಯನ್ಸ್ 24 hours ವಿ ಆರ್ ಟ್ರೈನ್ಡ್. ಎಲ್ಲ ಶಿಫ್ಟಲ್ಲಿದ್ದವರು ಎಲ್ಲರೂ ಟ್ರೈನ್ ಮಾಡಿ ಎಲ್ಲರಿಗೆ ವೆಲ್ ಕ್ವಾಲಿಫೈ ಇದ್ದ ಹಾಗೆ ನೋಡ್ತೀವಿ ಅವ್ರನ್ನ.
ಆ್ಯಂಡ್ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದು ಸ್ಪಾಟಲ್ಲಿ. ಫಾರ್ ಎಕ್ಸಾಂಪಲ್ ಪೇಷಂಟ್ ಮನೆಯಲ್ಲೇ ಆಗಲಿ, ಆಕ್ಸಿಡೆಂಟ್ ಸೈಟಿಂದ ಆಗಲಿ, ಇಲ್ಲಾಂದರೆ ಆನ್ ದ ವೇಟ್ ಸಮ್ವೇರ್ ಇದ್ದಾಗ ಆ ಸ್ಪಾಟಿಂದ ದ ಟ್ರೀಟ್ಮೆಂಟ್ ಸ್ಟಾರ್ಟ್ಸ್. ವೇಟ್ ಇನ್ ವೆಲ್ ಶಿಫ್ಟಿಂಗ್ ಇನ್ ಆ್ಯಂಬುಲೆನ್ಸ್ ಆಗಲಿ, ಬೇಸಿಕ್ ಲೈಫ್ ಸಪೋರ್ಟ್ ಸ್ಟಾರ್ಟ್ ಫ್ರಮ್ ದೇರ್. ಡಾಕ್ಟ್ರಿ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ನ ಪಾತ್ರ ಏನು? ಮೊದಲು ಡ್ಯೂಟಿ ಡಾಕ್ಟರ್, ಅದರ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಆ ಪೇಷಂಟನ್ನು ನೋಡಿ ಆ ಡಾಕ್ಟರಿಗೆ, ಕನ್ಸರ್ನ್ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಡಯಾಗ್ನೋಸಿಸ್ ಲೇಟ್ ಆಗ್ತಿತ್ತು. ಎಮರ್ಜೆನ್ಸಿ ಫಿಸಿಷಿಯನ್ ಇರೋದರಿಂದ ನಾವು ಅರ್ಲಿ ಡಯಾಗ್ನೋಸಿಸ್, ಪೇಷಂಟನ್ನು ಏನು ಸಮಸ್ಯೆ ಇದೆ ತುಂಬ ಬೇಗನೆ ನಾವು ಹಿಡಿದುಕೊಂಡು ನಾವು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಪೇಷಂಟ್ ಕಾಂಪ್ಲಿಕೇಶನ್ಸ್ ಇರಲಿ, ಪೇಷಂಟ್ ಇದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಅದೇ ಇರಲಿ, ಪೇಷಂಟಿಗೆ ಪ್ರಾಣಕ್ಕೆ ಅಪಾಯವಾಗುವ ಆರೋಗ್ಯಗಳು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನ್ಯೂಮೋಥೊರಾಕ್ಸ್, ನಮ್ಮ ಲಂಗ್ಸಲ್ಲಿ ಗಾಳಿ ತುಂಬುತ್ತದೆ, ಆವಾಗ ನಾವು ನೀಡಲ್ ಥೊರಕೊಟೊಮಿ, ನಾವು ನೀಡಲ್ ಹಾಕ್ತೇವೆ, ICD ಹಾಕ್ತೇವೆ. ಹಾಗೆಯೇ ಏರ್ವೇ ಕಾಂಪ್ರಮೈಸ್, ನಮಗೆ ಉಸಿರಾಡಲಿಕ್ಕೆ ತೊಂದರೆ ಆಗುವಾಗ ಇಂಟ್ಯುಬೇಷನ್ ಮಾಡಿ ವೆಂಟಿಲೇಟರಿಗೆ ಕನೆಕ್ಟ್ ಮಾಡ್ತೇವೆ. ಹಾಗೆಯೇ ಸ್ಟ್ರೋಕಲ್ಲಿ ನಾವು ಥ್ರಾಂಬೋಲೈಸಿಸ್ ಇರಲಿ, ನಮ್ಮದು ಹಾರ್ಟ್ ಅಟ್ಯಾಕ್ ಹಾಕುವಾಗ ಬೆಡ್ ಸೈಡ್ ಎಕೋ ಮಾಡಿ ಪೇಷಂಟ್ ಹಾರ್ಟ್ ಇದು ಕಂಡೀಷನ್, ಅದರದ್ದು ಎಜೆಕ್ಷನ್ ಫ್ರ್ಯಾಕ್ಷನನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವೆಲ್ಲ ಎಮರ್ಜೆನ್ಸಿ ಫಿಸಿಷಿಯನನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ನಾವು ಅದರಲ್ಲಿ ಸ್ಪೆಷಲೈಸ್ ಆಗಿದ್ದೇವೆ. ಅದೇ ಇರಲಿ, ಪೀಡಿಯಾಟ್ರಿಕ್ ಎಮರ್ಜೆನ್ಸೀಸ್ ಇರಲಿ, ಫ್ರ್ಯಾಕ್ಚರ್ ರಿಡಕ್ಷನ್, ಶೋಲ್ಡರ್ ಡಿಸ್ಲೊಕೇಶನ್ ರಿಡಕ್ಷನ್, ಅದಲ್ಲೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು, ರಾದರ್ ದನ್ ನಾವು ಡಾಕ್ಟರಿಗೆ ವೇಟ್ ಮಾಡುವ ಟೈಮನ್ನು ವೇಸ್ಟ್ ಮಾಡದೆ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟನ್ನು ಕೊಡ್ಬೋದು. ಡಾಕ್ಟರ್, ಈ CPR ಅಂದರೆ ಏನು, ಹಾಗೆ ಇದರಿಂದ ಜೀವವನ್ನು ಯಾವ ರೀತಿ ಉಳಿಸ್ಬೋದು? ಸೊ CPR ಆರ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಸೊ ಇದರಲ್ಲಿ ಚೆಸ್ಟ್ ಕಂಪ್ರೆಷನ್ಸ್ ಮತ್ತು ಏರ್ವೇ ಅಲ್ಲಿ ಒಂದು ಪ್ರೊಸೀಜರ್ಸ್ ಇರ್ತದೆ. ಪೇಷಂಟ್ ಅನ್ಕಾನ್ಷಿಯಸ್ ಆಗಿದ್ದಾಗ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಹಾರ್ಟ್ನ ಸಿಂಪಲ್ ಟರ್ಮ್ಸಲ್ಲಿ ಹಾರ್ಟ್ನ ರೀಸ್ಟಾರ್ಟ್ ಮಾಡಲಿಕ್ಕೆ ನೋಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಪೇಷಂಟ್ ಅನ್ಕಾನ್ಷಿಯಸ್, ಸೊ ಪ್ರೋಟೋಕಾಲ್ ವೈಸ್ ಇಟ್ಸ್ 30:2, ಅಂದರೆ 30 ಟೈಮ್ಸ್ ಚೆಸ್ಟ್ ಕಂಪ್ರೆಷನ್ ವರ್ಸಸ್ 2 ರೆಸ್ಕ್ಯೂ ಬ್ರೆತ್ಸ್ ಅಂತ ಹೇಳ್ತೀವಿ. ರೆಸ್ಕ್ಯೂ ಬ್ರೆತ್ಸ್ ಮೊದಲು ಹಳೆ ಇದರ ಪ್ರಕಾರ ಮೌತ್ ಟು ಮೌತ್ ಕೊಡ್ತಿದ್ವಿ, ಬಟ್ ಈಗ ವಿ ಯೂಸ್ ಆಂಬು ಬ್ಯಾಗ್ ಆರ್ ಎನಿ ಅದರ್ ಮೆನ್ಯೂವರ್ ಟು ಡೆಲಿವರ್ ಏರ್ ಕೊಡಲಿಕ್ಕೆ ಇದು ಮಾಡ್ತೀವಿ. ಅದು ಮೋಸ್ಟ್ ಬೇಸಿಕ್ ಸಪೋರ್ಟ್. ಟೆಕ್ನಿಷಿಯನ್ಸ್, ನರ್ಸಸ್, ಡಾಕ್ಟರ್ಸ್, ಈಗ ವಿ ಆರ್ ಎನ್ಕರೇಜಿಂಗ್ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಸಹ ಅದನ್ನು ಕಲಿಸ್ಬೇಕಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆವಾಗ ವಿ ಟ್ರೈ ಹೋಲ್ಡಿಂಗ್ ಕ್ಯಾಂಪ್ಸ್ ಇನ್ ಸ್ಕೂಲ್ ಟೀಚರ್ಸಿಗೆ, ಹೆಡ್ ಮಾಸ್ಟರ್ಸಿಗೆ ಅವೆಲ್ಲ ಇನ್ಕಲ್ಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಐಡೆಂಟಿಫೈ ಮಾಡೋದು ಪೇಷಂಟಿಗೆ ಯಾರಿಗೆ CPR ಬೇಕು ಬೇಡ, ಆ್ಯಂಡ್ ಬೇಕಿದ್ದಾಗ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಕಂಟಿನ್ಯೂ ಮಾಡೋದು, ಆ್ಯಂಡ್ ವಾಟ್ ಈಸ್ ರೈಟ್ CPR, ವಾಟ್ ಈಸ್ ಗುಡ್ ಕ್ವಾಲಿಟಿ CPRನೆಲ್ಲ ಕಲಿಸಿ ಎಜುಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಡಾಕ್ಟರ್, ಈ ಯೆನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಎಮರ್ಜೆನ್ಸಿ ಸೇವೆಗಳ ಬಗ್ಗೆ ಹೇಳ್ಬೋದಾ? ನಾನು ಹೇಳಿದಾಗೆ ಎಮರ್ಜೆನ್ಸಿ ನಮ್ಮದೊಂದು ಟೀಮ್ ಇದೆ. ಅದರಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ಸ್, ಟೆಕ್ನಿಷಿಯನ್ಸ್, ನರ್ಸಸ್, ಟ್ರೈನ್ಡ್ ಎಮರ್ಜೆನ್ಸಿ ಫಿಸಿಷಿಯನ್ಸ್, ಟೆಕ್ನಿಷಿಯನ್ಸ್, ನರ್ಸಸ್ ಇದ್ದಾರೆ. ಅದು ಆದ ಮೇಲೆ ನಮ್ಮದು 24 hours ಕ್ಯಾತ್ ಲ್ಯಾಬ್ ಇದೆ. ಈ ನಾವು ಕಾರ್ಡಿಯಾಲಜಿಸ್ಟ್ ರೌಂಡ್ ದ ಕ್ಲಾಕ್ ಇರ್ತಾರೆ. ಆ್ಯಂಡ್ ಈವನ್ ಇನ್ ಕೇಸ್ ಆಫ್ ಹಾರ್ಟ್ ಅಟ್ಯಾಕ್, ಥ್ರೂ ಸ್ಟ್ರೋಕ್ ಆರ್ ಈವನ್ ನೆಫ್ರೋ, ನ್ಯೂರೋ ಎಲ್ಲ ಡಿಪಾರ್ಟ್ಮೆಂಟ್ 24 hours ನಮ್ಮದು ಕವರೇಜ್ ಉಂಟು. ಸ್ಟೇಟ್ ಆಫ್ ದ ಟೆಕ್ನಾಲಜಿ ಉಂಟು ನಮ್ಮ ಹತ್ರ. MRI ರೌಂಡ್ ದ ಕ್ಲಾಕ್ ಉಂಟು. ಆ್ಯಂಡ್ ಇಮಿಡಿಯೇಟ್ ಇದಾದ ಮೇಲೆ ನಮ್ಮದು 24 hours ಇಂಟೆನ್ಸಿವ್ ಕೇರ್ ICU ಫೆಸಿಲಿಟಿ ಉಂಟು ವಿತ್ ದ ಕರೆಕ್ಟ್ ಡೆಸಿಗ್ನೇಟೆಡ್ ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ರೌಂಡ್ ದ ಕ್ಲಾಕ್. ಸೊ ಫ್ರಮ್ ಬಿಗಿನಿಂಗ್ ಆಫ್ ದ ಪ್ರಾಬ್ಲಮ್ ಇನ್ ದ ಎಂಡ್ ಆಫ್ ದ ಪ್ರಾಬ್ಲಮ್ವರೆಗೂ ಕವರೇಜ್ ನಾವು ರೌಂಡ್ ದ ಕ್ಲಾಕ್ ಕೊಡ್ತೀವಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಎಮರ್ಜೆನ್ಸಿ ಮೆಡಿಸಿನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.